ಕನ್ನಡ ರಾಜ್ಯೋತ್ಸವದ ಕಲಾ ಸಂಭ್ರಮವಾಗಿ ನಡೆಸುವ 7ನೇ ವರ್ಷದ ಕನ್ನಡ ನುಡಿ ಹಬ್ಬ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ 2019 ನವೆಂಬರ್ 17 ರಿಂದ 23 ರವರೆಗೆ ನಗರದ ಹಂಪನಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜು ರವೀಂದ್ರ ಕಲಾ ಭವನದಲ್ಲಿ ನಡೆಯಲಿದೆ ಎಂದು ಯಕ್ಷಗಾನ ಮಂಗಳೂರು ಕಾರ್ಯಾಧ್ಯಕ್ಷ ಭಾಸ್ಕರ್ ರೈ ಕೊಕ್ಕುವಳ್ಳಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಯಕ್ಷಗಾನ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಮತ್ತು ಕರ್ನಾಟಕ ಯಕ್ಷಗಾನ ಪುತ್ತೂರು ಇದರ ವತಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಪಿ ದಯಾನಂದ್ ಪೈ ಮತ್ತು ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಡಾಕ್ಟರ್ ಮೋಹನ ಆಳು ಅವರು ಉದ್ಘಾಟನೆ ಮಾಡ್ತಾರೆ. ಆ ದಿವಸ ಪ್ರಶಸ್ತಿ ಪ್ರದಾನವನ್ನ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಎಡಪಡಿತಾಯ ಅವರು ಕೊಡ್ತಾರೆ. ಅಭಿನಂದನಾ ಭಾಷಣವನ್ನು ಹಿರಿಯ ಪತ್ರಕರ್ತರಾದಂತಹ ಬನವಾಜ್ ಪ್ರಸಾದ್ ಅವರು ಮಾಡ್ತಾರೆ. ಆಮೇಲೆ ಗಣ್ಯಾಧಿಗಣ್ಯ ಅತಿಥಿಗಳು ಕೂಡ ನಮ್ಮ ಜೊತೆ ಇರ್ತಾರೆ. ಇನ್ನು ಪ್ರತಿ ದಿವಸ ನಾವು ಮಾಡುವಂತಹ ಈ ಸಂಧಾನ ಪ್ರಸಂಗಗಳು, ಮೊದಲನೇ ದಿವಸ ನಾವು ದೇವಿ ಮಹಾತ್ಮೆಯ ಕೊನೆಯ ಭಾಗ, ಅದನ್ನು ಸುಗ್ರೀವ ಸಂಧಾನ ಅಂತ. ಸುಗ್ರೀವ ಅಂದ್ರೆ ರಾಮಾಯಣ ಸುಗ್ರೀವ ಅಲ್ಲ, ಅಲ್ಲಿ ಅವ ಸಂಭಾಷಣ ಮಂತ್ರಿ ಒಬ್ಬ ಸುಗ್ರೀವ ಅಂತ ಇರ್ತಾನೆ. ಅವ ದೇವಿಯ ಬಳಿಗೆ ಹೋಗಿ ಸಂಧಾನ ಮಾಡುವಂತಹ ಸನ್ನಿವೇಶ, ಅದನ್ನು ಎತ್ತಿಕೊಂಡಿದ್ದೇವೆ. ಆನಂತರ ದಕ್ಷಿಣಾರ್ಥ ಸಂಧಾನ, ಭರತೇಶ ವೈಭವದ ಭಾಗ, ಆಮೇಲೆ ಅಂಗದ ಸಂಧಾನ, ಆಮೇಲೆ ಮಾರುತಿ ಸಂಧಾನ, ಮತ್ತೆ ಸುಭದ್ರಾ ಸಂಧಾನ ಇದೆ. ಮತ್ತು ಒಂದು ಪ್ರತಿ ವರ್ಷ ಕೂಡ ಈ ಸಂದರ್ಭ ತೋನ್ಸೆ ಪುಷ್ಕಳ ಕುಮಾರ್, ಅಶೋಕ ಮಾಡ ಕುದ್ರಾಡಿ, ಎಂ ವಿಶ್ವನಾಥ್ ಶೆಟ್ಟಿ ತೀರ್ಥಹಳ್ಳಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.